ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರುವ ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಿದೆ. ಶಾಸಕ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಮಿನಿ ವಿಧಾನಸೌಧದ ಮುಂದೆ ನಡೆದ ಪ್ರತಿಭಟನಾ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಹಾಗೂ ಪೋಸ್ಟರ್ ಅಭಿಯಾನದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಸರ್ಕಾರ ಆತ್ಮಹತ್ಯೆಯ ಗ್ಯಾರಂಟಿ ನೀಡಿದೆ ಮತ್ತು ನಿಷ್ಠಾವಂತ ಅಧಿಕಾರಿಗಳು ನೆಮ್ಮದಿ ಕಳೆದುಕೊಂಡಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಸಚಿವರು, ಶಾಸಕರುಗಳ ಆಪ್ತರು ಮತ್ತು ಆಪ್ತ ಸಹಾಯಕರ ಬೆದರಿಕೆ ಕಾರಣದಿಂದ ಆತ್ಮಹತ್ಯೆಗಳು ನಡೆಯುತ್ತಿದ್ದು, ಸಚಿನ್ ಪ್ರಕರಣದಲ್ಲಿ ಇದಕ್ಕೆ ಪೂರಕ ದಾಖಲೆ ಸಿಕ್ಕಿದೆ. ಆದರೆ ಅಧಿಕಾರದ ಆಸೆಯಿಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಯಾವುದೇ ಕ್ರಮಕ್ಕೆ ಸಿಎಂ ಮತ್ತು ಡಿಸಿಎಂ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಹಾಪುತ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಜವಾಬ್ದಾರಿ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಿತ್ತು. ಅವರ ಮೇಲೆ, ನನ್ನ ಮಗನ ಮೇಲೆ ಈ ರೀತಿಯ ಗುರುತರವಾದಂತಹ ಅಪವಾದ ಬಂದಿದೆ. ಅವನು ಕೊಲೆಗಾರರನ್ನ ಅವರಿಗೆ ಸಹಕಾರ ಕೊಡ್ತಾ ಇದ್ದಾನೆ. ವಿಶೇಷ ಅಂದ್ರೆ, ಒಬ್ಬ ಮಂತ್ರಿ ಸಲಹೆ ಇಲ್ಲದೆ ಅಥವಾ ಮಂತ್ರಿಯ ಸಹಕಾರ ಇಲ್ಲದೆ ಅಥವಾ ಮಂತ್ರಿಯ ಆದೇಶ ಇಲ್ಲದೆ ಅಥವಾ ಮಂತ್ರಿಯ ಗೊತ್ತಿಲ್ಲದೆ ಒಬ್ಬ ಯಾರನ್ನಾದ್ರೂ ಕೊಲೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆಲೋಚನೆ ಮಾಡಿದ್ವಿ. ಡಿಕ್ಲರೇಷನ್ ಕೊಟ್ಟಿರಲ್ಲ, ಡಿಕ್ಲರೇಷನ್, ಅದನ್ನ ಇವತ್ತು ಅಷ್ಟು ಮಾತ್ರ ಅಲ್ಲ, ನಮ್ಮ MLS ಅಲ್ಲಿ ಕೂಡ ಅದು ಅವರದೇ ಎಂಬುದಾಗಿ ನಿಷ್ಠಾವಂತ ಅಧಿಕಾರಿಗಳು ಮತ್ತು ಈ ರಾಜ್ಯದ ಗುತ್ತಿಗೆದಾರರು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗಳಲ್ಲಿ ಈ ಸಚಿವರು ಕೆಲವರನ್ನ ಕೊಲೆ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ಆಗ್ತಾ ಇದೆ. ಇಡೀ ರಾಜ್ಯದ ಜನ ತತ್ತರಿಸುವಂಥ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಸಚಿವರುಗಳು ಒಂದು ಕಡೆಗಳಲ್ಲಿ ಹಣಕ್ಕೆ ಒತ್ತಡ ಮಾಡುವಂಥದ್ದು, ಸಚಿವರುಗಳ PA ಒತ್ತಡ ಮಾಡುವಂಥದ್ದು, ಆ PAಗಳ ಒತ್ತಡದಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಆ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದು ಆದಂಥ ಕಷ್ಟವನ್ನು ತೋರಿಸುವಂಥದ್ದು, ತದನಂತರ ಆತ್ಮಹತ್ಯೆ ಮಾಡಿಕೊಂಡ ನಂತರ ಒಂದಲ್ಲ ಎರಡಲ್ಲ ಇಂಥ 7-8 ಘಟನೆಗಳಾದ ನಂತರ ಕೂಡ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆ ಗುತ್ತಿಗೆದಾರನ ತಪ್ಪು, ನಮ್ಮ ಮಂತ್ರಿಗಳ ಯಾರ್ದೂ ತಪ್ಪಿಲ್ಲ, ನಾವು ಬಹಳ ಸಾಬೀತು ವ್ಯಕ್ತಿಗಳು ಅಂತ ಹೇಳುವಂಥದ್ದು ಇವತ್ತು ಹೇಳ್ತಾ ಇದ್ದಾರೆ. ಆ ಗುತ್ತಿಗೆದಾರ ಹಲವು ಪುಟಗಳ ಡೆತ್ ನೋಟ್ ಬರೆದು ಆದಂಥ ಘಟನೆಗಳ ಬಗ್ಗೆ ಎಲ್ಲವೂ ಬರೆದು ಶಾಸಕರುಗಳಿಗೆ, ಬಿಜೆಪಿಯ ನಾಯಕರುಗಳಿಗೆ ಸುಪಾರಿ ಮುಖಾಂತರ ಕೊಲ್ಲುವ ಷಡ್ಯಂತ್ರ ಆಗಿದೆ ಅಂತ ಹೇಳಿದ ನಂತರ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆದು ಯಾವುದೇ ತಪ್ಪಿಲ್ಲ. ಇವತ್ತು ಈ ಆದಂಥ ಘಟನೆ ಬಗ್ಗೆ SS ಸರ್ಕಾರ, ಸುಸೈಡ್ ಮತ್ತು ಸುಪಾರಿ ಸರ್ಕಾರ ಇವತ್ತು ಅಹಂಕಾರದ ಮಾತಿನಲ್ಲಿ ಹೇಳ್ತಾರೆ, ಬಿಜೆಪಿಯವರು ಹಂಗೆ ಹರಿದುಕೊಳ್ಳಿ, ಏನನ್ನು ಬೇಕಾದ್ರೆ ಮಾಡಿಕೊಳ್ಳಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಿಡಿದು ಅನೇಕ ಪ್ರಕರಣಗಳು ರಾಜ್ಯ ಸರ್ಕಾರದ ಬಂಡವಾಳ ಬಯಲು ಮಾಡಿವೆ. ಆದರೆ ಇದರಲ್ಲಿ ಶಾಮೀಲಾಗಿರುವವರ ವಿರುದ್ಧ ಯಾವುದೇ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿಲ್ಲ. ಹೀಗಾಗಿ ತಕ್ಷಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಬೆಂಬಲಿಗರ ಜತೆ ರಸ್ತೆ ತಡೆಗೆ ಮುಂದಾಗಿದ್ದಾರೆ. ಶಾಸಕರ ಸಹಿತವಾಗಿ ಬಿಜೆಪಿಯ ಹಲವು ಪ್ರಮುಖ ನಾಯಕರು ಕ್ಲಾಕ್ ಟವರ್ ಮುಂಭಾಗದ ರಸ್ತೆಗೆ ಬಂದು ಕುಳಿತ ಪ್ರತಿಭಟನಾಕಾರರು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾನಿರತರನ್ನ ವಶಕ್ಕೆ ಪಡೆಯಲು ಯತ್ನಿಸಿದ್ದು, ಈ ವೇಳೆ ಹೈ ಡ್ರಾಮಾವೇ ನಡೆದಿದೆ. ಶಾಸಕರನ್ನ ಎತ್ತಿಕೊಂಡೇ ಹೋದ ಪೊಲೀಸರು ವ್ಯಾನ್ಗೆ ಏರಿಸಿ ಕರೆದುಕೊಂಡು ಹೋಗಿದ್ದಾರೆ.
ಖರ್ಗೆಗೆ